ಬೇಕೂರಿನಲ್ಲಿ ಪೈಪ್ಲೈನ್ ಸ್ಫೋಟ, ಮಿನಿ ಪ್ರವಾಹ, ಮನೆಗೆ ಹಾನಿ, ನೀರು ಸರಬರಾಜು ಸ್ಥಗಿತದ ಭೀತಿ. ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಿಗೆ ನೀರು ಸರಬರಾಜು ಮಾಡುವ ಬೇಕೂರಿನ ಜಲಸಂಪನ್ಮೂಲ ಘಟಕದಲ್ಲಿ ಇಂದು ಬೆಳಗ್ಗೆ ಭಾರೀ ಅವಘಡ ಸಂಭವಿಸಿದೆ. ಬೇಕೂರು ಮಿಲ್ ಸಮೀಪದಲ್ಲಿರುವ ಚೇಂಬರ್ನಲ್ಲಿ ಪೈಪ್ಲೈನ್ ತುಂಡಾಗಿ ದೊಡ್ಡ ಪ್ರಮಾಣದ ನೀರು ಹೊರಹರಿದು ಮಿನಿ ಪ್ರವಾಹದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಘಟನೆ ಇಂದು ಬೆಳಗ್ಗೆ ಸುಮಾರು 8 ಗಂಟೆಯ ವೇಳೆಗೆ ಸಂಭವಿಸಿದ್ದು, ಸ್ಥಳೀಯ ಸ್ಕ್ರಾಪ್ ಅಂಗಡಿ ಮಾಲೀಕ ಗಫೂರ್ ಅವರ ಮನೆಗೆ ನೀರು ನುಗ್ಗಿ ಹಿತ್ತಲಿನಲ್ಲಿದ್ದ ಮರಗಿಡಗಳು ಹಾಗೂ ಅನೇಕ ವಸ್ತುಗಳು ಸಂಪೂರ್ಣ ಹಾನಿಗೊಳಗಾಗಿದೆ. ಇದರಿಂದ ಅವರಿಗೆ ಭಾರೀ ಆರ್ಥಿಕ ನಷ್ಟ ಉಂಟಾಗಿದೆ. ಘಟನೆಯ ಕುರಿತು ತಕ್ಷಣವೇ ವಾಟರ್ ಅಥಾರಿಟಿ ಅಧಿಕಾರಿಗೆ ಮಾಹಿತಿ ನೀಡಲಾಗಿದ್ದರೂ ಸಮಯಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಸಿಗಲಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಯಾನ್ ಮಂಗಲ್ಪಾಡಿ ಪಂಚಾಯತ್ ಬೇಕೂರು ಬಾಗಡ ನಾವು ಸ್ವಲ್ಪ ನಮ್ಮ ಒಂಜಿ ವಾಟರ್ ಅಥಾರಿಟಿಗಳನ್ನ ವಾಟರ್ ಟ್ಯಾಂಕ್ ಉಂಟು, ಇಡೀ ಮಂಗಲ್ಪಾಡಿ ಪಂಚಾಯತ್ಗೆ ಸಪ್ಲೈ ಆಪಣವಾದುಂಡು ಆ ಟ್ಯಾಂಕ್ ಹಿಡಿದು ಅಪ್ಪಾಗ ಆಯ್ತ ಪೋಪುನ ನೀರ್ದ ಒಂಜಿ ಪೈಪು ಒಂಜಿ ಚೇಂಬರ್ ದಿತ್ತಿರು ಬೇಕೂರು ಮಿಲ್ಲದಲ್ಲಿ ಪಾದುಂಡು ಆ ಚೇಂಬರ್ ಪುಡದು ಇಡೀ ಒಂಜಿ ಪ್ರಳಯನೇ ಸೃಷ್ಟಿ ಆತಂಡು. ಒಂಜಿ ಇಲ್ಲ ಇಡತ್ತಿನ ಅಕ್ಲೆಗೆ ಪೋಯಾರಿತ್ತಿನ ಸಾದಿ ಪೂರ ಕುರಿದು ಪೋದಲ್ಪ ಸಾದಿ ನಡಪೆರ ಸಾದಿ ಇಜ್ಜಂದನ ರೀತಿ ಆದುಂಡು ಆತನ ಅಕ್ಲ ಜಾಳ್ಳಿತ್ತಿನ ಸಾಮಾನು ಪೂರ ಪೋದು ತೋಡುಡು ಬೋರ್ದುಂಡು ಮಸ್ತ್ ನಾಶ ನಷ್ಟಲು ಆದುಂಡು. ಐಕ್ ಸಂಬಂಧಪಟ್ಟನಕ್ಲೆಗೆ ಎಂಕ್ಲು ಎತ್ತದಿತ್ತ ನೆಕ್ಕೆ ಎಂಚಿನ ಎತ್ತಲ್ನ ಆಯ್ನಾತು ಬೇಗ ಹಾಕ್ಲ ಇದಕ್ಕೆ ಸಂಬಂಧಪಟ್ಟನಕ್ಲು ಬರ್ತದೆ ನೆಕ್ಕೆ ಪರಿಹಾರ ಕಂಡುಹಿಡ್ಕೊಡು ಅವತ್ತಂದೆ ಎಂಕ್ಲು ಮುಲ್ಪ ಆಪ್ರೇಟರ್ನಕ್ಲಿಗೆ ರೆಡಿ ಜನ ಆ ಆಪ್ರೇಟರ್ನಕ್ಲಿಗೆ ಎಂಕ್ಲ ಆ ಸಮಯಡು ಲೆಪ್ಪುಣಗ ಅಕ್ಲು ಏರ್ಲ ಬತ್ತಿಜೇರಿ ಎಂಕ್ಲಿಗೆ ದಾದ ಮಲ್ಪೊಡು ಬನ್ಪುನ ರೀತಿಲ್ಲ ಆತಿಜಿ ಎಂಕ್ಲೆ ಬಂದು ಮಲ್ಪೆರ್ಲ ಆತಿಜಿ ಲಾಸ್ಟಿಗೆ ಏಗಿಲೆತ್ತ ಹಿಡಿದು ಕಾದುಂಡು ಅಕ್ಲು ಬರ್ತದೆ ಮುಲು ಬಂದು ಮಲ್ತದ್ದು ಪೋಯಿ ನಾವು ಅಂಚೆ ಅದು ನೆಕ್ ಸಂಬಂಧಪಟ್ಟನಕ್ಲು ಆಯ್ನಾತು ಬೇಗ ಬರ್ತದೆ ನೆಕ್ ಅಂಚೆ ಹೆಂಚಿನ ಪರಿಹಾರ ನಾಡ್ದು ಪತ್ತೋಡು ಪಣದು ಎಂಕ್ಲೆ ಪಣಿಯರೋಕು ನಾವು. ಪರಿಣಾಮವಾಗಿ ನೀರಿನ ಪ್ರವಾಹವನ್ನು ತಡೆಯಲು ಗ್ರಾಮಸ್ಥರು ಸ್ವತಃ ಹರಸಾಹಸ ಪಟ್ಟು ಪ್ರಯತ್ನಿಸಿದರು. ಸ್ಥಳಕ್ಕೆ ಬೇಕೂರು ವಾರ್ಡ್ ಸದಸ್ಯ ರವೀಂದ್ರ ಶೆಟ್ಟಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿದರು. ಪ್ರಾಥಮಿಕ ಅಂದಾಜಿನ ಪ್ರಕಾರ ಹೆಚ್ಚಿನ ನೀರಿನ ಒತ್ತಡದಿಂದ ಮುಖ್ಯ ಪೈಪ್ಲೈನ್ ಸ್ಫೋಟಗೊಂಡಿರುವುದೇ ಈ ಅವಘಡಕ್ಕೆ ಕಾರಣವಾಗಿರಬಹುದು ಎಂದು ಹೇಳಲಾಗಿದೆ. ಈ ದುರಂತದಿಂದ ನೀರು ಸರಬರಾಜು ವ್ಯತ್ಯಯಗೊಳ್ಳುವ ಸಾಧ್ಯತೆ ಹೆಚ್ಚಿದ್ದು, ಈಗಾಗಲೇ ಬಿಸಿಲಿನ ತಾಪಮಾನ ಏರಿಕೆ ಆಗುವ ನೀರಿನ ಕೊರತೆಯಿಂದ ಬಳಲುತ್ತಿರುವ ಗ್ರಾಮಸ್ಥರಿಗೆ ಇದು ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಶೀಘ್ರದಲ್ಲಿ ಪರಿಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.